ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ನಂಬಿಕೆ ಇದ್ದರೆ ಸೂರ್ಯನಂತೆ ಇರಬೇಕು. ಯಾಕೆಂತ ಹೇಳಿದರೆ ಇವತ್ತು ಮುಳುಗಿದ್ರು ಕೂಡ ಮತ್ತೆ ಪುನಃ ನಾಳೆ ಎದ್ದು ಬರ್ತೇನೆ ಎನ್ನುವ ಒಂದು ನಂಬಿಕೆ ಇರುತ್ತೆ. ಅದೇ ರೀತಿ ಅಡುಗೆ ಅಂದರೆ ನಮ್ಮ ರುಚಿಯಲ್ಲಿ ತಯಾರಿಸುವಂಥ ಅಡುಗೆ ಇರಬೇಕು. ಸೊ ಪ್ರತಿನಿತ್ಯವೂ ಕೂಡ ರುಚಿಕರವಾದಂಥ ಖಾದ್ಯಗಳು ಇಲ್ಲಿ ಖಂಡಿತ ನಿಮಗೆ ಸಿಗುತ್ತೆ. ಹಾಗಾಗಿ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಜಯಂತಿಯವರು. ಯಾವೆಲ್ಲ ರುಚಿಕರವಾದಂಥ ಅಡುಗೆ ಕಾದಿರುತ್ತೆ ನಮಗಿವತ್ತು, ಬನ್ನಿ ಅವ್ರನ್ನೇ ಕೇಳೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಥ್ಯಾಂಕ್ ಯು. ಸೊ ಮೇಡಮ್, ತುಂಬ ದಿನ ಆದಮೇಲೆ ಬಂದೆ ಅಂತ ನನಗೆ ಸ್ವಾಗತ ಹೇಳ್ತಾ ಇದ್ದೀರಾ. ಓಕೆ ಮೇಡಮ್, ನಮಗಿವತ್ತು ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ನಾವು ಮೊದಲಿಗೆ ಅಕ್ಕಿ ಹುಡಿಯಲ್ಲಿ ಇದು ಮಾಡುವಂಥ ಪುಂಡಿ. ಓಕೆ. ಅದರಲ್ಲಿ ಸ್ವೀಟ್ ಹಾಕಿ ಮಧ್ಯದಲ್ಲಿ. ಓಕೆ. ಬೆಲ್ಲ ಮತ್ತು ಸಿಹಿ ಪುಂಡಿ. ಹೌದು. ಓಕೆ. ಮತ್ತೆ ಇನ್ನೊಂದು ಇದು ಕಡಲೆ ಹಿಟ್ಟಲ್ಲಿ ಪಕೋಡ ಥರ. ಕಡಲೆ ಹಿಟ್ಟಲ್ಲಿ ಪಕೋಡ ಥರ ಅಲ್ಲ, ಪಕೋಡ ಪಕೋಡ ಥರ ಅಥವಾ ಪಕೋಡ ಏನು ಬರುತ್ತೆ ನೋಡಿ. ಸರಿ, ಬನ್ನಿ ಕಿಚನ್ಗೆ ಹೋಗೋಣ. ಆಯ್ತು. ಎಸ್ ಮೇಡಮ್. ಸೊ ಫಸ್ಟ್ ನಮಗೆ ಈಗ ಪಕೋಡವಾ ಅಥವಾ ಏನು? ಈಗ ಇದು ಮಾಡುವ ಅಕ್ಕಿದು ಪುಂಡಿ. ಸೊ ಪುಂಡಿ ಅಂದರೆ ಈಗ ತುಂಬ ಮಾತಾಡ್ತಾ ಇದ್ದಾರೆ ಫೋನಲ್ಲಿ, ಅದಕ್ಕೂ ಕೂಡ ಪುಂಡಿ ಹೇಳ್ತಾರೆ. ಸೊ ಇದು ಅದಲ್ಲ, ಈಗ ತಿನ್ನುವ ಪುಂಡಿ. ಸರಿ, ಸ್ಟಾರ್ಟ್ ಮಾಡೋಣ. ಮಿಕ್ಸಿ ಜಾರ್ ಬೇಕು ಮೇಡಮ್. ಓಕೆ. ಸ್ವಲ್ಪ ಏಲಕ್ಕಿ ಹಾಕುವ, ಮತ್ತು ತೆಂಗಿನ ತುರಿ ಒಟ್ಟಿಗೆ ಸ್ವಲ್ಪ ಇದು ಮಾಡು, ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಅಂದರೆ ಇದು ಫೈನ್ ಪೇಸ್ಟ್ ಥರ ಆಗಲ್ಲ ಅಥವಾ ಸ್ವಲ್ಪ ಮಿಕ್ಸಿಂಗಿಗೆ? ಹೌದು. ಸೊ ನೀರಿನ ಅವಶ್ಯಕತೆ ಇಲ್ಲ. ಸಾಕು ಅನ್ಸುತ್ತಲ್ಲ? ಸಾಕು. ಸಾಕಾ? ಸಾಕು. ಸೊ ಇದು ಹೀಗೆ ಇಷ್ಟೇನಾ ಅಥವಾ ಏನು ಇದನ್ನ ಹೂರ್ಣ? ಇದು ಬಹುಶಃ ಹೂರ್ಣ ಥರ. ಹೌದು. ಇದು ಮಧ್ಯದಲ್ಲಿ ಹಾಕಲಿಕ್ಕೆ. ಇದು ಸ್ವಲ್ಪ ಬಿಸಿನೀರು ಇಡಬೇಕು. ಈಗ ಬಿಸಿ ನೀರಾ? ಹೌದು. ಓಕೆ. ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಹಾಕಿ, ಮತ್ತೆ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು. ಸ್ವಲ್ಪ ಉಪ್ಪು ಹಾಕುವ. ಅದೇ ಪ್ರಮಾಣ ನೋಡಿ. ಸೊ ನೀವು ಇದರಲ್ಲೇ ಹಾಕ್ತೀರಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕು. ಅದರಲ್ಲಿ ಆದರೆ ಸ್ವಲ್ಪ ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದು ನೀರು ಕುದಿಬೇಕಾ ಸ್ವಲ್ಪ ಬಿಸಿ ಆದರೆ ಸಾಕು? ಸ್ವಲ್ಪ ಬಿಸಿ ಆಗಬೇಕು. ಕುದಿಬೇಕಾ? ಕುದಿಬೇಕಂತಲ್ಲ, ಸ್ವಲ್ಪ ಬಿಸಿ ಆಗಬೇಕು. ಇದು ಹಾಕ್ತೀನಿ ಮೇಡಮ್. ಅದಕ್ಕೆ ಇದು
ಕಟ್ಸಂಬರ್ ಅಕ್ಕಿದ ಹಿಟ್ಟು ಅಂದರೆ ಅದು ಪ್ಯಾಕೆಟ್ ಸಿಗ್ತದೆ. ಸೊ ಅದರದೇ ಅದೇ ಅಕ್ಕಿ ಹಿಟ್ಟು ಆಗಬೇಕು. ಓಕೆ. ಯೂಶುವಲಿ ಅಕ್ಕಿ ಹಿಟ್ಟು ಅಂತ ಹೀಗೆ ಅಕ್ಕಿ ಪುಡಿ ಅಂತ ಸಿಗುತ್ತೆ ಪ್ಯಾಕೆಟ್ ಅಲ್ಲಿ, ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಳ್ಬೇಕು ನಾವು, ಪತ್ರದ ಹುಡಿ ಅಂತ ಹೇಳಿ. ಪತ್ರ ಅಂತ ಮಾಡ್ತಾರಲ್ಲ, ಅದ್ರದ್ದು ಹುಡಿ ಇದು. ಅದಾದ್ರೆ ಕಟ್ಸಾಂಬರ್. ಓಕೆ ಓಕೆ. ಇದರಲ್ಲಿ ಶಾವಿಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಒತ್ತು ಶಾವಿಗೆ ಸ್ಮೂತ್ ಆಗ್ತದೆ. ಓಕೆ, ಸಾಕ. ಎಲ್ಲವೂ ಕೂಡ ನೋಡಿ ಈಗ ಎಷ್ಟು ಈಸಿ, ಎಲ್ಲ ಪ್ಯಾಕೆಟ್ ಕಟ್ ಮಾಡಿ ಹಾಕೊಂಡ್ರೆ ಆಯ್ತು. ಮೊದಲೆಲ್ಲ ಅಕ್ಕಿಯನ್ನ ನೆನೆಸಿಟ್ಟು ಮತ್ತೆ ಅದನ್ನ ರುಬ್ಬಿ, ಅದು ಕೂಡ ಎಷ್ಟು ಗಟ್ಟಿ ರುಬ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಹುಡಿ ಮಾಡೋದಾದ್ರೂ ಸಹ ಒಣಗಿಸಿ ತೊಳೆದು ಒಣಗಿಸಿ ಎಲ್ಲ ಮಾಡ್ಬೇಕಿತ್ತು. ಸೊ ರುಬ್ಬೋದು ಕೂಡ ತುಂಬಾ ಈಸಿ. ಈಗ ನಮ್ಮ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅಂತ ಏನಾದ್ರೂ ಅಪ್ಲಯನ್ಸಸ್ ಇದ್ರೆ ಮನೆಯಲ್ಲಿ ಇರುವಂತ ಇದಕ್ಕೆ, ಈಗ ಗ್ಯಾಸ್ ಸ್ಟವ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಸುಲಭದಲ್ಲಿ ಬೇಗ ಆಗುತ್ತೆ. ತುಂಬಾ ತಣ್ಣಗಾದ್ಮೇಲೂ ಅಲ್ಲ, ಸ್ವಲ್ಪ ತುಂಬಾ ಬಿಸಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಕಷ್ಟ. ಹೌದು. ಸೊ ನಿಧಾನಕ್ಕೆ ಅದನ್ನ ತಣ್ಣಗಾಗೋವರೆಗೂ ಇಟ್ಕೊಳ್ಬೇಕಾಗುತ್ತೆ. ಸೊ ಇದು ಗಟ್ಟಿಯಾಗಿ ಇದನ್ನ ನಾದ್ಕೊಳ್ಬೇಕು. ಹೌದು. ಸೊ ಇದೇ ಪ್ರಮಾಣನ ಇದಕ್ಕೆ ನಾವು ಒತ್ತು ಶಾವಿಗೆ ನೀವು ಹೇಳಿದ್ರಿ, ಇದೇ ರೀತಿ ಇಷ್ಟೇ ಗಟ್ಟಿ ಬರಬೇಕು. ಇಷ್ಟೇ ಗಟ್ಟಿ ಬರಬೇಕು. ಮತ್ತೆ ಇದರಲ್ಲಿ ಇಟ್ಟು ಬೇಯಿಸ್ಬೇಕು. ಮತ್ತೆ ಒತ್ತಿ ಒತ್ತು ಶಾವಿಗೆ ನಾವು ಮಾಡ್ತೀವಿ ಅದೇ ರೀತಿ ನಾವು ಬೇಯಿಸಿ ಮಾಡುದು. ಅದನ್ನ ಬೇಯಿಸಿ ಮತ್ತೆ ಒತ್ಕೊಳ್ಳೋದು, ಇದು ಉಲ್ಟಾ. ಒತ್ತಿ ಮತ್ತೆ ಬೇಯಿಸೋದು. ಅಲ್ಲ, ಹಾಗೆ ಸಹ ಆಗ್ತದೆ, ಬೇಯಿಸಿ ಸಹ ಒತ್ತಬಹುದು. ಇದು ಸಹ ಅಂದ್ರೆ ಒತ್ತಿ ಮತ್ತೆ ಬೇಯಿಸೋದು ಸುಲಭ ಅನ್ಸುತ್ತೆ. ಅಲ್ಲ, ಓಕೆ. ಸ್ಮೂತ್ ಆಗ್ತದೆ, ಇದು ಒಳ್ಳೆದಾಗ್ತದೆ. ಸ್ಟೀಮ್ಗೆ ಇಟ್ಕೊಂಡ್ಬಿಡ್ಲಾ? ಸ್ಟೀಮ್ಗೆ. ಇದು ಪುಣ್ಯ ಅಂದ್ರೆ ಸ್ಟೀಮ್ಗೆ ಅಂತ ಗೊತ್ತು ಹಾಗೆ. ಸೊ ಇದರಲ್ಲಿ ಇದೆ ನೀರು ಆಲ್ರೆಡಿ, ಸಾಕಲ್ಲ? ಸರಿ. ಸೊ ಇದು ಬೌಲ್ ಥರ ಮಾಡ್ಕೊಳ್ಳೋದಾ? ಹೌದು. ಅದೀಗ ಮುಚ್ಚಬೇಕು ಒಳಗೆ ಹಾಕಿ. ಸ್ವೀಟ್ ಅಂದ್ರೆ ನೀವು ರೌಂಡ್ ಅದನ್ನ ಬೌಲ್ ತಗೊಂಡು ಮಧ್ಯದಿಂದ ಪ್ರೆಸ್ ಮಾಡ್ಕೊಂಡು ಸೈಡ್ಗೆ ಹೋಲ್ ಮಾಡಿ. ಇಲ್ಲ, ಹೀಗೆ ರೊಟ್ಟಿ ಥರ ಸಹ ಮಾಡ್ಬೋದು. ರೊಟ್ಟಿ ಮಾಡಿ ಮಧ್ಯದಲ್ಲಿ ಹಾಕಿ ಇನ್ನೊಂದು ರೊಟ್ಟಿ ಮೇಲೆ ಹಾಕಿ ಹಾಗೆ ಸಹ ಫ್ರೈ ಮಾಡ್ಬೋದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ? ಹೌದು. ಸೊ ಮಾಡಿ ಇದು ಆ್ಯಕ್ಚುಲಿ ಇಂಥದ್ದೆಲ್ಲ ರಾತ್ರಿ ಮಾಡಿ ಇಡಬೇಕು, ಬೆಳಿಗ್ಗೆ ತಿನ್ನೋದಕ್ಕೆ ತುಂಬ ಚೆನ್ನ. ಸಂಜೆಗೆ ಸಾಕ್ತದೆ. ಈ ಥರ ಸಹ ಮಾಡ್ಬೋದು. ಶೇಪ್ ಬೇಕಿದ್ರೆ ನಾವು ಚೇಂಜ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಕರ್ಜಿಕಾಯಿ ಬಂದ ಹಾಗೆ ಅಲ್ಲ? ಎಸ್. ಸೊ ಇದೊಂದು ಎಷ್ಟೊತ್ತು ಬೇಯಬೇಕಾಗತ್ತೆ? ಒಂದು 10 ನಿಮಿಷ. 10 ನಿಮಿಷ ಹಾಗೆ ಬೇಯಬೇಕು. ಅಂದರೆ ಬಿಸಿ ನೀರು ಹಾಕಿ ಕಲಸಿದಿರಲ್ಲ, ಹಾಗಾಗಿ ಅಷ್ಟೊತ್ತು ಬೇಕಾ? 10 ನಿಮಿಷ ಬೇಕಾಗುತ್ತೆ. ಮೇಡಮ್, ಈಗ ನೀವು ಇದನ್ನು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀರಿ. ಇದೇ ರೀತಿ ಈಗ ನೀವು ಉಂಡೆ ಮಾಡಿದರೆ, ಹೌದು, ಇದನ್ನು ಡೀಪ್ ಫ್ರೈ ಮಾಡೋದಕ್ಕಾಗತ್ತಾ? ಡೀಪ್ ಫ್ರೈ ಆಗ್ತದೆ. ರೊಟ್ಟಿ ಥರ ಫ್ರೈ ಮಾಡ್ಬೋದು. ತೆಳು ಹೀಗೆ ರೊಟ್ಟಿ ಮಾಡಿ, ರೊಟ್ಟಿ ರೀತಿ ಮಾಡಿ, ಅದರ ಮೇಲೆ ಸ್ವೀಟ್ ಹಾಕಿ, ನಂತರ ಮೇಲೆ ಒಂದು ರೊಟ್ಟಿ ಹಾಕಿ ಸೈಡ್ ಎಲ್ಲ ಬಂದ್ ಮಾಡಬೇಕು. ಕಾವಲಿಯಲ್ಲಿ ಫ್ರೈ ಮಾಡಬೇಕು. ಇದು ಹೋಳಿಗೆ ತರ ಬರುತ್ತೆ. ಕಾವಲಿಯಲ್ಲಿ ಕಾಯಿಸೋದು, ಡೀಪ್ ಫ್ರೈ ಅಲ್ಲ. ಡೀಪ್ ಫ್ರೈ ಅಲ್ಲ. ಹೇಗೆ ಈ ಇನ್ನೊಂದು ಸುಕ್ನುಂಡೆ ಬರುತ್ತಲ್ಲ, ಅದು ಕೂಡ, ಬಟ್ ಅದು ತೆಳು ಬ್ಯಾಟರ್ ಅಲ್ವಾ? ಹೌದು. ಸೊ ಒಳಗಿನ ಹೂರಣ ಈ ತರನೇ ಮಾಡ್ಕೊಂಡು ಮಾಡ್ಬೋದು. ಬಂದಿರುತ್ತಲ್ಲ. ತೆಗಿದಾ? ಈಗ ತೆಗಿಯುವ. ಎಸ್, ಆಫ್ ಮಾಡ್ತೇನೆ. ತೆಗೆದು ಮತ್ತೆ ಅದಕ್ಕೆ ಹಾಕುವ. ಓಕೆ. ರುಚಿಯಾದ ಬಿಸಿ ಬಿಸಿಯಾದ ರುಚಿಯಾದ
ನಿಮ್ಮ ಹೆಸರಲ್ಲಿ ಇದು ಪುಂಡಿ ಇಲ್ಲದ್ರೆ ಕಡುಬು ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನಾದರೂ ಮಾಡಬೇಕು, ಅಯ್ಯೋ ಮೊದಲೇ ಏನಾದರೂ ಮಾಡಿಟ್ರೆ ಆರಾಮಲ್ಲ ಅಂತ ನಾವು ಅಂದ್ಕೊಂಡ್ರೆ ಇದಂತೂ ಖಂಡಿತವಾಗ್ಲೂ ಮಾಡ್ಬೋದು. ಯಾಕೆಂತ ಹೇಳಿದರೆ ಹಿಂದಿನ ದಿನ ರಾತ್ರಿ ಇದನ್ನು ಮಾಡಿ ಕೂಡ ರೆಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ಬ್ ಆಗಿರುತ್ತೆ. ಹೇಗೆ ತಯಾರಿಸೋದು ಈ ಬೆಲ್ಲ ಹಾಗೂ ತೆಂಗಿನ ತುರಿ ಹಾಕಿದಂಥ ಕಡುಬು ಮತ್ತೆ ನೋಡಿ. ಅಕ್ಕಿ ಹಿಟ್ಟಿನ ಪುಂಡಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಬೆಲ್ಲ, ಏಲಕ್ಕಿ, ತೆಂಗಿನ ತುರಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ 2 ಕಪ್ ನೀರಿಗೆ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬಿಸಿ ಮಾಡಿಕೊಂಡು 1 ಕಪ್ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ಸೇರಿಸಿ ಕಲಸಿ ನಾದಿಕೊಳ್ಳಿ. ಆನಂತರ ಚಿಕ್ಕ ಉಂಡೆ ಮಾಡಿ ಮಧ್ಯದಲ್ಲಿ ಒತ್ತಿ ಹೂರಣವನ್ನು ತುಂಬಿ ಮಡಚಿಕೊಳ್ಳಿ. ಬಳಿಕ ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಅಕ್ಕಿನ ಪುಂಡಿ ತಯಾರು. ಬಿಸಿ ಬಿಸಿ ಕಡುಬು ತಯಾರಾಯಿತು. ಬಿಸಿ ಬಿಸಿ ಕಜ್ಜಾಯ ಅಲ್ಲ, ಬಿಸಿ ಬಿಸಿ ಕಡುಬು. ಸೊ ನೆಕ್ಸ್ಟ್ ರೆಸಿಪಿ ಪಕೋಡ. ಸೂಪರ್ಬ್ ಆಗಿರುತ್ತೆ. ಸಂಜೆ ಟೀ ಟೈಮ್ಗಂತೂ ಹೇಳಿ ಮಾಡ್ತಿರುತ್ತೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಾಟರ್ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಟೀ ಅಂದಾಕ್ಷಣ ಟೀಗೆ ಏನು ತಯಾರಿಸಬೇಕು? ಪಕೋಡ ಇದ್ದರೆ ಸೂಪರ್. ಅದು ಕೂಡ ಈಗ ಚಳಿಗಾಲ. ಮಂಗಳೂರಲ್ಲಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಚಳಿ ಇದ್ರೂ ಕೂಡ ಸೆಕೆ ಆದರೂ ಕೂಡ ಆ ಒಂದು ತಿಂಡಿ ಟೀ ಜೊತೆಗಿದ್ರೆ ಸೂಪರ್. ಸೊ ಹೇಗೆ ತಯಾರಿಸೋದು ಬನ್ನಿ ಕೇಳೋಣ. ಮೇಡಮ್, ಈಗ ಪಕೋಡ ಅಂತ ಹೇಳಿದ್ರಿ. ಸೊ ನಾನು ಫುಲ್ ಎಲ್ಲ ಹೇಳಿದೆ ಪಕೋಡ ಅಂದರೆ ಟೀಗೆ ಇದು, ಅದಕ್ಕೆ ಆ ಥರನೇ ಇರುತ್ತಲ್ಲ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಕಡಲೆ ಹಿಟ್ಟು ಹಾಕೋ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನೀರುಳ್ಳಿ ಹಾಕುವ. ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಯಿ ಮೆಣಸು ಎಲ್ಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ. ಓಕೆ. ಖಾರಕ್ಕೆ ಬರೀ ಹಸಿಮೆಣಸು ಮಾತ್ರವೇ ಇದು ಅಥವಾ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಲಿಕ್ಕಿದೆಯಾ? ಹೌದು, ಆದರೆ ಹಸಿಮೆಣಸು ಇದ್ರೆ ಸಾಕಾಗತ್ತೆ. ನೀರು ಕೊಡ್ಲಾ? ಸ್ವಲ್ಪ ನೀರು ಕೊಡಿ, ನೋಡ್ಕೊಳ್ಳಿ. ಸಾಕು ಸಾಕು. ಸ್ವಲ್ಪ ಅಕ್ಕಿಟ್ಟು ಇದ್ರೆ ಹಾಕಿದರೆ ಕ್ರಿಸ್ಪಿ ಆಗ್ತದೆ. ಇನ್ನು ಕ್ರಿಸ್ಪಿ ಆಗುತ್ತೆ. ಹಾಗಾದರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಆಯ್ತು, ಇಡಿ. ಸೊ ಬಹಳ ಜಟ್ಪಟ್ ಅಡುಗೆ ನಿಮ್ಮದು. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ಥರ ಎಲ್ಲ ಕರಿದ ಐಟಮ್ಸ್ಗೆ ಬೆಸ್ಟ್ ಆಯಿಲ್. ಸೊ ಕೇವಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ರೆ ಆಯಿತು ಅಲ್ಲ? ಸೊ ಇಷ್ಟೇ ಸಾಕು. ಸ್ವಲ್ಪ ಖಾರ ಮಾಡಿದರೆ ಊಟಕ್ಕೆ ಸಾಕ್ತದೆ. ಇದು ಟೀ ಟೈಮ್ಗೆ ಸಹ ಮಾಡ್ಬೋದು. ಮತ್ತೆ ಊಟದ ಸಾರಿನ ಜೊತೆ ಸ್ವಲ್ಪ ಖಾರ ಜಾಸ್ತಿ ಮಾಡಿದರೆ ಊಟ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಇದಕ್ಕಿನ್ನು ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಅಲ್ಲ? ಹೌದೌದು, ಇನ್ನೂ ಟೇಸ್ಟ್ ಆಗ್ತದೆ. ಸೊ ಇದು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹೌದು. ಸೊ ಎಣ್ಣೆ ಕೂಡ ಕಾದಿದೆ, ಹಾಕ್ಕೊಳ್ಬೋದು ಅನ್ಸುತ್ತೆ. ಸೊ ಪಕೋಡಕ್ಕೆ ಶೇಪ್ ಬೇಕು ಅಂತ ಇರೋದಿಲ್ಲ. ಹೌದು, ಹೀಗೆ ಮಾಡಿದ್ರೆ ಮಾಡ್ಬೋದು. ತೆಳುವ ಫ್ಲಾಟ್ ಮಾಡಿ ವಡೆ ರೀತಿಯಲ್ಲಿ ಬರುತ್ತಾಗ.
ಸೊ ಒಂದು ಬೌಲ್ ಕಡಲೆ ಹಿಟ್ಟಿದ್ರೆ ಸೊ ಸಂಜೆಗೆ ಒಂದು 2-3 ಜನಕ್ಕಂತೂ ಆರಾಮ್ಸೆ ಸಾಕಾಗುತ್ತೆ. ಹೌದೌದು, ಒಂದು 3-4 ಜನಕ್ಕೆ ಸಾಕಾಗ್ತದೆ. ಬಿಸಿ ಬಿಸಿ ಟೀ ಕಾಫಿ ಏನಾದರೂ ಇದ್ರೆ ಸೂಪರ್. ಹೌದು, ಮಕ್ಕಳು ಶಾಲೆಯಿಂದೆಲ್ಲ ಬರುವಾಗ ಅದು ಹೊರಗಡೆಯಿಂದ ಈ ಮಳೆ ಬರ್ತಾ ಇರುವಾಗ, ಈ ಥರ ಚಳಿ ಇರುವಾಗ ಹೊರಗಡೆಯಿಂದ ಬರ್ತಾ ಇರುವಾಗಲೇ ಆ ಒಂದು ಪರಿಮಳ ಬರ್ತಾ ಇದ್ರೆ ಇನ್ನಷ್ಟು ಹಸಿವು ಬೇಗ ಜಾಸ್ತಿ ಆಗುತ್ತೆ. ಬೇಗ ಎಲ್ಲ ಕೈಕಾಲೆಲ್ಲ ತೊಳ್ಕೊಂಡು ಬೇಗ ಬಂದು ಟೀ ಕುಡಿಯೋದಕ್ಕೆ ಬರ್ತಾರೆ. ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು ಇದಕ್ಕೆ. ಮೆಂತ್ಯ ಸೊಪ್ಪು, ಹಾಂ, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹೌದು, ಇನ್ನೂ ಪರಿಮಳ ಜಾಸ್ತಿ. ಹೌದು. ಈಗಲೇ ನೀವು ಅದು ಕಾಯಿಸ್ತಾ ಇರುವಾಗ ಹೊಟ್ಟೆ ಚುರು ಚುರು ಅಂತಿದೆ. ಸೊ ಬರೀ ಅನ್ನ ಸಾರು ಈ ಥರ ಇದ್ರ ಜೊತೆಗೆ ಏನಾದರೂ ಈ ಥರದ್ದೇ ಸೈಡ್ ಇದ್ದರೆ ಅಷ್ಟೇ ಸಾಕು ಅಲ್ವಾ? ಮತ್ತೊಂದು ಸೊಪ್ಪು ಸಿಗ್ತದೆ, ವಿಟಮಿನ್ ಸೊಪ್ಪು ಅಂತ, ಅದು ಕೂಡ ಹಾಕ್ಬೋದು ಇದಕ್ಕೆ. ಸೊ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಇದಕ್ಕೆ ತಗೊಂಡು ನಮ್ಮ ಗರಿ ಗರಿಯಾದ ನೀರುಳ್ಳಿ ಪಕೋಡ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನೀರುಳ್ಳಿ ಬಜೆ ಅಥವಾ ನೀರುಳ್ಳಿ ಪಕೋಡ. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಈರುಳ್ಳಿ ಪಕೋಡ ತಯಾರು. ಸೊ ಟೀ ಮಾಡಿಕೊಂಡು ಇದನ್ನು ಹಾಗೆ ಸವಿತಾ ಇದ್ದರೆ ಸೂಪರ್ ಆಗಿರುತ್ತೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಈರುಳ್ಳಿ ಪಕೋಡ ತಯಾರಿಸುವ ವಿಧಾನ: ಮೊದಲು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಕರಿಬೇವು, ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿ ಈರುಳ್ಳಿ ಪಕೋಡ ರೆಡಿ. ಮೇಡಮ್, ಸೊ ಫಸ್ಟ್ ಹಾಗಾದ್ರೆ ಇದು ತೀರಾ ಬಿಸಿ ಇದೆ, ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ನಾನಂತೂ ಶೇಪ್ ಚೇಂಜ್ ಇರುವಂಥದ್ದು ತಗೊಳ್ತಾ ಇದ್ದೀನಿ. ಈ ಥರ ಈ ಬಾಳೆ ಎಲೆಯಲ್ಲಿ ಹಾಗೆ ಹರಡಿ ಮಾಡ್ತಾರೆ. ಸೊ ಬಾಳೆ ಎಲೆ ಇಲ್ಲ ಅಂದರೆ ಈ ಥರ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ನನಗಂತೂ ಈ ಥರ ಅದು ಬೆಲ್ಲ ಥರ ಗಟ್ಟಿ ಅಂತ ಹೇಳ್ತಾರಲ್ಲ, ಹೌದು, ತುಂಬ ಅರಿಶಿನ ಎಲೆಯಲ್ಲೆಲ್ಲ ಮಾಡ್ತಾರೆ. ಅರಿಶಿನ ಎಲೆದು ಇಷ್ಟ ಅಲ್ಲ, ಬಾಳೆ ಎಲೆಯಲ್ಲಿ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಸೊ ಸೂಪರ್ ಆಗಿದೆ. ಇದು ಕೂಡ ಏನೂ ಇಲ್ಲ ಅಂದರೆ ಈ ಥರನೇ ಮಾಡ್ಬೋದು. ಸೊ ಇದು ನೋಡೋಣ, ತಗೊಳ್ಳಿ. ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಬಿಸಿ ಇದೆ, ಬಿಸಿ ಬಿಸಿ. ಇದಕ್ಕೆ ಈಗ ಅಲ್ಲಿ ಮಧ್ಯದಲ್ಲಿ ಹಸಿಮೆಣಸು ಸಿಗ್ತಾ ಇದೆ, ಇದಿದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಖಾರ ಖಾರ. ಹೌದು, ನಾನು ಸ್ವಲ್ಪ ಖಾರ ಇಷ್ಟಪಡೋದು. ಖಾರ ಸಿಹಿ ಎರಡೂ ಕೂಡ ಎಕ್ಸ್ಟ್ರೀಮ್. ಸ್ವಲ್ಪ ಮೆಣಸಿನ ಪುಡಿ ಹಾಕಿದರೆ ಖಾರ ಆಗ್ತದೆ, ಇಲ್ಲ ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್, ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್, ಇದನ್ನು ಈವ್ನಿಂಗ್ ಕೂಡ ತಿನ್ಬೋದು. ಸೊ ನನಗಂತೂ ಇದು ಫೇವ್ರೆಟ್, ನಂಗೆ ತುಂಬ ಇಷ್ಟ ಆಯಿತು. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇದರ ವತಿಯಿಂದ ಕೇಳೋಕ್ಕೆ. ಹಾಗೆ ಸಂತೋಷ್ ರೈಸ್ ಮುನ್ಸವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಗಿದೆ ಈ ಕಡುಬು. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಇದು ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ತಯಾರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.